ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಕೆರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಚಿನ್ ಕಪೂರ್ ಅಂತೇಳಿ ಏನು ಗಡ್ಡೆಗಳ ಬೆಳವಣಿಗೆಗಾಗಿ ವಿಶೇಷ ಸಂರಚನೆ ಕೆರನ್ ತಂತ್ರಜ್ಞಾನದ ಉತ್ಪನ್ನ ಓನಿ ಟೋನ್ ಅಂತೇಳಿ. ಓನಿ ಅಂದರೆ ಈರುಳ್ಳಿ, ಟೋನ್ ಅಂದರೆ ಗಡ್ಡೆಗಳು. ಗಡ್ಡೆಗಳಿಗಾಗಿನೇ ಸ್ಪೆಷಲ್ ಒಂದು ವಸ್ತು ಇದು. ಈ ವಸ್ತುಗಳು ಜೈವಿಕ ಘಟಕಗಳಾದ ಫಿನಾಲಿಕ್ ಸಂಯುಕ್ತಗಳು, ಜೈವಿಕ ಪ್ರೋಟೀನು, ಸಪೋನಿನ್ಗಳು, ಫೈಟಿಕ್ ಆಮ್ಲಗಳಿಂದ ಈ ಪದಾರ್ಥ ಕೂಡೈತಿ. ಇದರಲ್ಲಿ ನಿಮಗೆ ಆಂಟಿ ಮೈಕ್ರೋಬಿಯಲ್, ಆಂಟಿ ಆಕ್ಸಿಡೆಂಟಲ್, ಹೈಪೋಗ್ಲೈಸಿಸೆಕ್ಗಳು, ನಂತರ ಆಂಟಿ ಇನ್ಫ್ಲಮೇಟೋರಿ ಇವೆಲ್ಲವೂ ಸ್ರವಿಸಿ ಉತ್ತಮ ಆರೋಗ್ಯ ಗಡ್ಡೆಗಳ ಪದಾರ್ಥದೊಳಗೆ ಪ್ರಯೋಜನ ಇದರೊಳಗೆ ಗಮನಿಸಲಾಗಿದೆ. ಇದು ವಿಶೇಷ ರಚನೆ ಆಗೈತಿ ಗಡ್ಡೆಗಳಲ್ಲಿ. ಅಂದ್ರೆ ಏನು ನಾವು ರೈಜೋಮಗಳು ಅಂತ ಏನ್ ಹೇಳ್ತೀವಿ, ಕೊಳವೆಗಳು ಅಂತ ಏನ್ ಹೇಳ್ತೀವಿ, ಗಡ್ಡೆಗಳು ಅಂತ ಏನ್ ಹೇಳ್ತೀವಿ, ಅಂತ ಬೆಳೆಗಳಲ್ಲಿ ಇದು ನಮಗೆ ಪ್ರಮುಖ ಪಾತ್ರ ವಹಿಸುತ್ತೆ. ಏನು ನೀವು ಓನಿ ಟೋನ್ ಅನ್ನ ಬಳಕೆ ಮಾಡ್ತೀರಿ, ಆ ಭೂಮಿಯನ್ನ ಹಗರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಆ ಬೆಳೆಗಳ ಒಳಗೆ ಬೇರುಗಳ ಸಂಖ್ಯೆನ ಜಾಸ್ತಿ ಮಾಡ್ತಕ್ಕಂಥ ವ್ಯವಸ್ಥೆ, ನಂತರ ಅಲ್ಲಿ ಜೈವಿಕ ವಿಘಟನೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ, ನಂತರ ಜೈವಿಕ ಅಜೈವಿಕ ಒತ್ತಡಗಳನ್ನ ಬೆಳೆಗಳಿಂದ ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ನಂತರ ಸಿಎನ್ ಅನುಪಾತವನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ಬೆಳೆಗಳ ಇಳುವರಿಯಲ್ಲಿ, ಗುಣಮಟ್ಟದಲ್ಲಿ, ತೂಕದಲ್ಲಿ, ಬಣ್ಣದಲ್ಲಿ, ರುಚಿಯಲ್ಲಿ ವ್ಯತ್ಯಾಸನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಓನಿ ಟೋನ್ ಒಳಗಿದೆ. ಈ ಓನಿ ಟೋನ್ ವಿಶೇಷ ಪದಾರ್ಥ ಆಗೈತಿ. ಇದು ಗಡ್ಡೆಗಳಿಗಾಗಿನೇ ವಿಶೇಷವಾಗೈತಿ. ನೀವು ಅರಿಶಿಣ, ಶುಂಠಿ, ನಂತರ ಮರಗೆಣಸು, ಕಾರಗೆಣಸು, ನಂತರ ಬೀಟ್ರೂಟು, ನಂತರ ನೀವೇನು ಗಜ್ಜರಿ, ಏನು ಕಂದ ಮೂಲಗಳು ಅಂತ ಏನು ಹೇಳ್ತೀವಿ, ಆ ಎಲ್ಲ ಬೆಳೆಗಳ ಒಳಗೆ ಇದನ್ನ ನಾವು ಏನು ಸುವರ್ಣಗಡ್ಡೆ ಇಂಥದ್ರಲ್ಲಿ ನಾವು ಬಳಕೆ ಮಾಡಕ್ ಬರುತ್ತೆ. ಇದು ಅಲ್ಪಾವಧಿ ಬೆಳೆಗಳಾದ ಏನು 90 ದಿನದ ಬೆಳೆಗಳು, ಆಲೂಗಡ್ಡೆ, ಬೀಟ್ರೂಟು ಇಂಥದ್ರಲ್ಲಿ ನಾವು 2.5 ಲೀಟರ್ ಅನ್ನ ನಾವು ಭೂಮಿಗೆ ಇದನ್ನು ಉಪಚಾರ ಮಾಡಬೇಕಾಗತ್ತೆ. ಭೂಮಿಯಲ್ಲಿ ನೀವು ಎಷ್ಟು ಏನು ವಿಷ ಇದೆ ಆ ಬೆಳೆಗಳಿಗೆ ಇದು ಆಗ್ತಕ್ಕಂಥದ್ದು ಅದನ್ನೆಲ್ಲ ಅವಾಯ್ಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಫಲವತ್ತತೆಯನ್ನು ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಓನಿ ಟೋನ್ ನಿಮಗೆ ಮಾಡಿಕೊಡುತ್ತೆ. ಇದನ್ನ ಅಲ್ಪಾವಧಿ ಬೆಳೆಯಲ್ಲಿ 2.5 ಲೀಟರ್, ನಂತರ ದೀರ್ಘಾವಧಿ ಬೆಳೆಯಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 2.5 ಲೀಟರ್ನ ನೀವು ಬಳಸಕ್ಕೆ ಸಾಧ್ಯತೆ ಇದೆ. ನಂತರ ಇದನ್ನು ಎಲ್ಲಾ ರಾಸಾಯನಿಕದ ಜೊತೆಗೆ ನೀವು ಬೆರೆಸಬಹುದು. ಆದ್ರೆ ಆರಂಭಿಕ ಹಂತದಲ್ಲಿ ಸ್ವಲ್ಪ ಪ್ರಮಾಣದ ರಾಸಾಯನಿಕದ ಜೊತೆಗೆ ನೀವು ಮಿಶ್ರಣ ಮಾಡಿ ಇದನ್ನು ಚೆಕ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ನಂತರ ಇದನ್ನ ಡ್ರಿಪ್ ಮುಖಾಂತರ, ನಂತರ ಜೀವಾಮೃತದ ಮುಖಾಂತರ, ಪಂಚಗವ್ಯ, ದಶಗವ್ಯಗಳ ಮುಖಾಂತರ, ಯಾವುದೇ ಸ್ಲರಿಗಳ ಮುಖಾಂತರ, ಎರೆಹುಳ ಗೊಬ್ಬರದ ಮುಖಾಂತರ ಅಥವಾ ಸಗಣಿ ಗೊಬ್ಬರದ ಮುಖಾಂತರ, ಕುರಿ ಗೊಬ್ಬರದ ಮುಖಾಂತರ, ಹಿಂಗ ನೀವು ಏನು ಜೈವಿಕ ತತ್ವಗಳಿದಾವು, ಆ ಗೊಬ್ಬರಗಳಿದಾವು, ಅವೆಲ್ಲದರ ಮುಖಾಂತರ ಇದನ್ನ ಬಳಕೆ ಮಾಡಬಹುದು. ನಂತರ ಇದನ್ನ ಸ್ಪ್ರೇ ಮುಖಾಂತರ ನೀವು ಸ್ಪ್ರೇ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಮಾಡಬಹುದು. ಎಲ್ಲಿ ನಿಮಗೆ ಮರಿಗಳ ಸಂಖ್ಯೆ ಕಡಿಮೆ ಕಾಣುತ್ತಾ ಅಲ್ಲಿ ಸ್ಪ್ರೇ ಮುಖಾಂತರ ಇದು ಮರಿ ಸಂಖ್ಯೆಯನ್ನು ಜಾಸ್ತಿ ತಗೋಬಹುದು. ನಂತರ ಎಲ್ಲಿ ನಿಮಗೆ ಮುಕ್ತಾಯದ ಹಂತದಲ್ಲಿ ಎಲೆಗಳು ಡ್ರೈ ಆಗ್ತಾ ನಿಮ್ಗೆ ಆ ಗಡ್ಡೆಗಳ ಆಗ್ತಕ್ಕಂಥ ವ್ಯವಸ್ಥೆ ಕಡಿಮೆ ಆಗ್ತಾ ಇರೋಲ್ಲಿ ನೀವು ಇದನ್ನ ಭೂಮಿ ಉಪಚಾರದಲ್ಲಿ ಪ್ರಾರಂಭಿಕ ಹಂತದಿಂದ ಕೊಟ್ಟು ನೀವು ಹೆಚ್ಚು ಇಳುವರಿನ ಪಡಿತಕ್ಕಂಥದ್ದು, ಆ ಗಡ್ಡೆಗಳ ಒಳಗೆ ಶೈನಿಂಗ್ ಬರ್ತಕ್ಕಂಥದ್ದು, ಆ ಗಡ್ಡೆ ಕಿತ್ತಾಗ ನಾವು ಅದ್ರ ಮೇಲೆ ನೀವು ಕಿತ್ತ ತಕ್ಷಣ ಅದರ ಹೊಳಪು, ಆ ಮಣ್ಣು ಹಿಡಿದೇ ಇರತಕ್ಕಂಥ ವ್ಯವಸ್ಥೆ, ಇವೆಲ್ಲವನ್ನು ನೀವು ಓನಿ ಟೋನ್ ಮುಖಾಂತರ ನೋಡಬಹುದು. ಎಲ್ಲಾ ಬೆಳೆಗಳಿಗೂ ಇದು ಅಂದ್ರೆ ಗಡ್ಡೆಗಳ ಬೆಳೆಗಳು, ಆ ವಿಶೇಷ ಬೆಳೆಗಳಿಗೂ ನೀವು ಎಲ್ಲದರಲ್ಲೂ ಮೂಲಂಗಿ, ಗಜ್ಜರಿ ಇಂಥದ್ದೆಲ್ಲದರಲ್ಲೂ ನೀವು ಬಳಸ್ತಕ್ಕಂಥ ವ್ಯವಸ್ಥೆ ಇದೆ. ವಿಶೇಷ ರಚನೆ ಆಗಿದೆ. ಇದನ್ನ ಬಳಕೆ ಮಾಡ್ತಕ್ಕಂಥ ಸಮಯದಲ್ಲಿ ಅದಕ್ಕೆ ಬೇಕಾದಂತ ಬೇರೆ ಮಿಶ್ರಣಗಳನ್ನು ನೀವೆಲ್ಲ ಮಾಡ್ಕೋಬಹುದು. ಇದನ್ನ ನೀವು 2 ml ನಿಂದ ಪ್ರಾರಂಭ ಮಾಡಿ 5 ml ವರೆಗೂ ಬೆಳೆಗಳಲ್ಲಿ ಬಳಸಕ್ಕೆ ನಿಮಗೆ ಸಾಧ್ಯತೆ ಇದೆ. ಬೇರೆ ಬೇರೆ ಕಾರಣಗಳಿಗಾಗಿ ಬೇರೆ ಬೇರೆ ಪದಾರ್ಥಗಳನ್ನು ಇದರಲ್ಲಿ ಮಿಶ್ರಣ ಮಾಡಬಹುದು. ಇದು ವಿಶೇಷತೆ ಗಡ್ಡೆಗಳಿಗಾಗಿನ ವಿಶೇಷ ಪದಾರ್ಥ ಆಗಿದೆ. ಇದನ್ನ ನೀವೆಲ್ಲ ಬಳಕೆ ಮಾಡಿಕೊಡ್ರಿ, ಹೆಚ್ಚು ಇಳುವರಿ ಪಡೆಯಿರಿ ಅಂತ ಹೇಳ್ತಾ ನಮ್ಮ ಓನಿ ಟೋನ್ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.